ಇದು ಯಾವುದೋ ದೇಶದ ಕಥೆಯಲ್ಲ. ರಾಜ್ಯದ ಮಾಜಿ ಮುಖ್ಯಮಂತ್ರಿಯವರ ಮನೆಯ ಸರಹದ್ದಿನಲ್ಲಿ ಅಸಹನೀಯ ರೀತಿಯಲ್ಲಿ ಬದುಕುತ್ತಿರುವ ಅಜ್ಜಿಯ ಕತೆ. ಪುತ್ತೂರು ನಗರಸಭೆ ವ್ಯಾಪ್ತಿಯ ಹಾರಾಡಿ ಬಳಿಯಲ್ಲಿ ಹೀಗೊಂದು ಅನಾಥ ವೃದ್ಧೆ ಬದುಕು ಸಾಗಿಸುತ್ತಿದ್ದಾರೆ. ತಮಾಷೆ ಅಂದ್ರೆ ಈ ವಾರ್ಡಿನಿಂದ ಹಲವಾರು ಬಾರಿ ಗೆದ್ದು ಪುರಸಭೆಯ ಸದಸ್ಯರಾಗಿ ಹಾಗೂ ಮೇಲ್ದರ್ಜೆಗೇರಿದ ನಗರಸಭೆಯ ಅಧ್ಯಕ್ಷರಾಗಿದ್ದವರ ವಾರ್ಡಿನಲ್ಲಿ ಅಜ್ಜಿಗೊಂದು ಸೂರು ನೀಡಲು ಸಾಧ್ಯವಾಗದ ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಇದೊಂದು ಪ್ರತ್ಯಕ್ಷ ಉದಾಹರಣೆಯಾಗಿದೆ. ಈ ಜೋಪಡಿಗೆ ವಿದ್ಯುತ್ ಇಲ್ಲ, ಶೌಚಾಲಯವೂ ಇಲ್ಲ, ಕನಿಷ್ಠ ಕುಡಿಯುವ ನೀರೂ ಇಲ್ಲ. ಹೀಗೊಂದು ಮನೆ ಇದೆ, ಇಲ್ಲಿ ಒಬ್ಬ ವೃದ್ಧೆ ಇದ್ದಾರೆ ಅನ್ನೋದು 5 ವರ್ಷಕ್ಕೊಮ್ಮೆ ಇಲ್ಲಿಗೆ ಓಟು ಕೇಳಲು ಬರುವ ಜನಪ್ರತಿನಿಧಿಗಳಿಗಲ್ಲದೆ ಮತ್ತಾರಿಗೂ ಗೊತ್ತಿಲ್ಲ. ಬೇರೆ ಬೇರೆ ಚುನಾವಣೆಗಳ ಸಂದರ್ಭದಲ್ಲಿ ಈ ಮನೆಗೆ ಚುನಾವಣಾ ಪ್ರಚಾರಕ್ಕೆ ಹೋದರೂ ಕೂಡ ಇಂಥ ಒಂದು ಗಂಭೀರ ಪರಿಸ್ಥಿತಿಯನ್ನು ಅವರು ತಮ್ಮ ಪಕ್ಷದ ನಾಯಕರಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ ಮನವರಿಕೆ ಮಾಡದೇ ಇರುವಂಥದ್ದು ಕೂಡ ಒಂದು ಬೇಸರದ ಸಂಗತಿ. ಪುತ್ತೂರು ಪೇಟೆಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಪುತ್ತೂರು ಕಸಬಾ ವ್ಯಾಪ್ತಿಯಲ್ಲಿರುವ ಸ್ಥಳದ 2.236 ನಂಬ್ರದ ಮನೆಯಲ್ಲಿ ಇವರ ವಾಸ. ಗಂಡನಿಂದ ದೂರಾಗಿ ಇಲ್ಲಿಗೆ ಬಂದು ಪೈ ಕುಟುಂಬವೊಂದರ ಒಕ್ಕಲಾಗಿ ನೆಲೆ ನಿಂತ ಬಾಲಕ್ಕ ನಾಯ್ಕ ಎನ್ನುವವರ ಮನೆಯ ಸ್ಥಿತಿ ಇದಾಗಿದೆ. ಪ್ರಸ್ತುತ ಇವರಿಗೆ 92ರ ಹರೆಯ. ಈ ಇಳಿವಯಸ್ಸಿನಲ್ಲೂ ತನ್ನನ್ನು ತಾನೇ ಸಾಕಿಕೊಂಡು ಮುರುಕಲು ಮನೆಯಲ್ಲಿ ಜೀವನ ಸಾಗಿಸುತ್ತಿರುವ ವೃದ್ಧೆ ಬಾಲಕರಿಗೆ ಧಣಿ ಕೇಶವ ಪೈ ನೀಡುವ 500 ರೂಪಾಯಿ, ಸರ್ಕಾರದಿಂದ ನೀಡುವ ವೃದ್ಧಾಪ್ಯ ವೇತನ 600 ರೂಪಾಯಿ, ಪಕ್ಕದ ಮನೆಯವರು ನೀಡುವ ತಂಗಳನ್ನ ಬದುಕುವಂತೆ ಮಾಡಿದೆ. ಮನೆ ನಂಬರ, ಪಡಿತರ ಚೀಟಿ, ಮತದಾನದ ಗುರುತು ಪತ್ರ, ಆಧಾರ್ ಕಾರ್ಡ್ ಹೀಗೆ ಪ್ರತಿಯೊಂದು ದಾಖಲೆಗಳು ಇವರಲ್ಲಿದೆ. ಆದರೆ 60 ವರ್ಷಗಳಿಂದ ವಾಸವಾಗಿರುವ ಮನೆಯಡಿ ಸ್ಥಳ ಮಾತ್ರ ಇವರ ಹೆಸರಲ್ಲಿಲ್ಲ. ಅದು ಧಣಿಯವರ ಜಾಗ. ಸುತ್ತಮುತ್ತಲೂ ಕಾಡು. ಈ ಕಾಡಿನ ಬದಿಯಲ್ಲಿ ಈ ಮುರುಕಲು ಗುಡಿಸಲು. ಈ ಬಾರಿಯ ಮಹಾಮಳೆಗೆ ಮನೆ ಕುಸಿದು ಬೀಳದಿರುವುದೇ ಪವಾಡ. ಇವರ ಪರಿಸ್ಥಿತಿಯನ್ನ ನೋಡಿ ಸ್ಥಳೀಯ ಯುವಕರು 7-8 ಟರ್ಪಾಲುಗಳನ್ನು ಹೊದಿಸಿ ಇವರ ಮನೆಯನ್ನ ರಕ್ಷಿಸಿದ್ದಾರೆ. ಎಸ್ಟಿ ಜನಾಂಗಕ್ಕೆ ಸೇರಿದ ಇವರ ಬದುಕಿನಲ್ಲಿ ಸೂರು ಕಟ್ಟಿಕೊಳ್ಳುವ ಮಹದಾಸೆ ಇದೆ. ದಣಿ ಕುಟುಂಬ ಇವರಿಗೊಂದು ಮನೆಯನ್ನ ಬೇರೆ ಜಾಗದಲ್ಲಿ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರಂತೆ. ಆದರೆ ಈವರೆಗೆ ಮನೆ ಸಿಕ್ಕಿಲ್ಲ. ಆದರೆ ಈಗಲೂ ದಣಿ ಕುಟುಂಬದ ಭರವಸೆ ಮೇಲೆ ಇವರಿಗೆ ನಂಬಿಕೆ ಇದೆ. ಮೂಲಭೂತ ಸೌಕರ್ಯ ನೀಡುವುದು ಸ್ಥಳೀಯಾಡಳಿತ ಸಂಸ್ಥೆಗಳ ಜವಾಬ್ದಾರಿ. ಆದರೆ ಈ ವೃದ್ಧೆಗೆ ಕನಿಷ್ಠ ಕುಡಿಯುವ ನೀರು ಕೂಡ ಇಲ್ಲ. ಇದೀಗ ಹೊರತೆಯ ನೀರು ಬರುವ ಕಣಿಯೊಂದರಲ್ಲಿ ಸಣ್ಣ ಹೊಂಡ ಮಾಡಿಕೊಂಡು ಅದನ್ನೇ ಕುಡಿಯುತ್ತಿದ್ದಾರೆ. ಅದು ತಪ್ಪಿದ್ರೆ ಮಳೆ ನೀರೇ ಇವರಿಗೆ ಗತಿ. ಕ್ಷುಲ್ಲಕ ಕಾರಣದಿಂದ ಗಂಡ ಮಹಾಲಿಂಗ ನಾಯ್ಕರಿಂದ ದೂರಾದ ಬಳಿಕ ಇಲ್ಲಿಗೆ ಬಂದು ನೆಲೆ ನಿಂತ ಬಾಲಕ ನಾಯ್ಕರಿಗೆ ಮನೆ ನಿರ್ಮಿಸಿಕೊಟ್ಟದ್ದು ಧಣಿ ಕುಟುಂಬ. ತನ್ನ ಸಂಬಂಧಿಕ ಹುಡುಗ ನಾರಾಯಣ ಎಂಬಾತನನ್ನ ಈ ಅಜ್ಜಿ ಸಾಕಿ ಸಲುಹಿದ್ದರು. ವಿದ್ಯೆ ಜೊತೆಗೆ ಈತನಿಗೆ ಟೈಲರಿಂಗ್ ಕೂಡ ಕಲಿಸಿದ್ರು. ಆದರೆ ಮದುವೆಯಾದ ಬಳಿಕ ಅಜ್ಜಿಯನ್ನ ಬಿಟ್ಟು ಹೋದ ಈತ ಈ ಕಡೆಗೆ ತಲೆ ಹಾಕಿಯೂ ನೋಡಿಲ್ವಂತೆ. ಹಾಗಾಗಿ ಕಳೆದ 30 ವರ್ಷಗಳಿಂದ ಒಂಟಿ ಬದುಕು ನಡೆಸುತ್ತಿರುವ ಈ ಅಜ್ಜಿ ಪಾಲಿಗೆ ಒಂದಷ್ಟು ಸಂಬಂಧಿಕರಿದ್ದಾರೆ. ಅವರೆಲ್ಲ ಅವರದೇ ಆದ ಬದುಕಿನಲ್ಲಿ ಬ್ಯುಸಿ. ಆಟಿಡೊಂಜಿ ದಿನ ನಡೆಸಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಜಾತಿ ಸಂಘಟನೆಗಳು ಈ ಅಜ್ಜಿ ಪಾಲಿಗೆ ನೆರವಿನ ಹಸ್ತ ನೀಡುವ ಮನಸ್ಸನ್ನು ಮಾಡಿಲ್ಲ ಎನ್ನುವುದೇ ಇಲ್ಲಿ ನೋವಿನ ವಿಚಾರ. ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಥವಾ ಸಂಘ ಸಂಸ್ಥೆಗಳು ಅಥವಾ ಜಾತಿ ಸಂಘಟನೆಗಳು ಯಾವುದೂ ಕೂಡ ಈ ಬಗ್ಗೆ ತಕ್ಷಣ ಅವರ ಒಂದು ಪರಿಸ್ಥಿತಿಗೆ ಸ್ಪಂದಿಸಿ ಅವರಿಗೆ ವಾಸಿಸುವುದಕ್ಕೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ. ಒಂಟಿತನದ ಬದುಕಿನಲ್ಲಿ ಈ ಅಜ್ಜಿಯ ಜೊತೆಗಾರರು 2 ಬೆಕ್ಕುಗಳು, ಒಂದು ಗಂಡು ಬೆಕ್ಕು ಹಾಗೂ ಇನ್ನೊಂದು ಹೆಣ್ಣು ಬೆಕ್ಕು. ಇವೇ ನನ್ನ ಮಕ್ಕಳು ಎನ್ನುವ ಅಜ್ಜಿ ಇದೀಗ ಹೆಚ್ಚು ನಡೆದಾಡುವ ಸ್ಥಿತಿಯಲ್ಲೂ ಇಲ್ಲ. ಆದರೂ ಇವರ ನೆರವಿಗೆ ಯಾರೂ ಇಲ್ಲ. ನಾರಾಯಣ 20 ವರ್ಷವಾ 30 ವರ್ಷವಾ 35 ವರ್ಷ ವರ್ಷ ಬಂದಾಗ ನೀರು ಪೂರೈಲ್ಲ ಇತ್ತಮ್ಮ. ಪುತ್ತೂರು ತಾಲೂಕಿನ ಉಪ್ಪಳಿಗೆ ಚನಿಯನಾಯ್ಕ ಎಂಬವರ ಪುತ್ರಿಯಾದ ಇವರಿಗೆ ಸಂಬಂಧಗಳು ದೂರವಾಗಿವೆ. ಗರ್ಭಿಣಿಯಾದರೆ ತನಗೆ ಸಾವು ಬರುತ್ತದೆ ಎಂದು ಯಾರೋ ಹೇಳಿದ್ದನ್ನ ನಂಬಿದ ಈ ಬಾಲಕ ಸ್ವರ್ಗದ ಸಮೀಪದಲ್ಲಿರುವ ಗಂಡ ಮಹಾಲಿಂಗ ನಾಯ್ಕರ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದ್ದಾರೆ. ಪ್ರಸ್ತುತ ಅಡವಿ ಬದುಕಲ್ಲಿ ಇರುವ ಈ ಅಜ್ಜಿ ಪಾಲಿಗೆ ಸೂರೊಂದು ಅಗತ್ಯವಾಗಿದೆ. ಇದಕ್ಕೆ ನಗರಸಭೆ ಮುಂದಾಗಬೇಕಿದೆ. ಹೇಗಾದರೂ ಬದುಕುತ್ತೇನೆ, ಆದರೆ ಮನೆಯೊಂದು ಬೇಕು ಎನ್ನುವ ಅಜ್ಜಿ ಪಾಲಿಗೆ ಈ ಸಂತಸ ನೀಡಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಮುನ್ನುಡಿ ಬರೆಯಬೇಕಿದೆ.
ಜಾತಿ ಜನರನ್ನ ಮುಂದೆ ತರಲು ಹೆಣಗಾಡುವ ಜಾತಿ ಸಂಘಟನೆಯು ಅಜ್ಜಿ ನೆರವಿಗೆ ಮುಂದಾಗಬೇಕಿದೆ.